ಎಸ್.ಡಿ. ಕೋಟೆ ಪಟ್ಟಣದ ನ್ಯಾಯಾಲಯದಲ್ಲಿ ವಕೀಲರ ಸಂಘದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 132ನೇ ಜನ್ಮದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಎಸ್. ನಟರಾಜು ರವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ವೇದಿಕೆಯಲ್ಲಿದ್ದ ಗಣ್ಯರು ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ನ್ಯಾಯಾಧೀಶ ಜಗದೀಶ್, ಡಾಕ್ಟರ್ ಅಂಬೇಡ್ಕರ್ ರವರು ಒಬ್ಬ ಮಹಾನ್ ಪುರುಷ. ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಮಹಾನ್ ಮಾನವತಾವಾದಿ. ಜಾತಿ ಎಂಬ ಪಿಡುಗಿನಿಂದ ಹೊರಬಂದು ಉತ್ತಮ ಸಹೋದರತ್ವ, ಸಮಾನತೆ ಮತ್ತು ಭ್ರಾತೃತ್ವ ಬೆಸೆಯುವಂತಾಗಬೇಕು ಎಂದು ಹೇಳಿದರು. ಮುಖ್ಯ ಭಾಷಣ ಮಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸತೀಶ್ ಕೆ.ಜಿ., ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶವನ್ನು ಮುನ್ನಡೆಸಲು ಉತ್ತಮವಾದ ಗ್ರಂಥವನ್ನು ನೀಡಿದ್ದಾರೆ. ಆ ಗ್ರಂಥವೇ ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲಿಯೇ ನಾವೆಲ್ಲರೂ ಬದುಕುತ್ತಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಮೊದಲು ಸಂವಿಧಾನವನ್ನು ಅರಿಯಬೇಕು, ಜೊತೆಗೆ ಅಂಬೇಡ್ಕರ್ ಅವರನ್ನು ಗೌರವಿಸಬೇಕು. ಆಗ ಮಾತ್ರ ನಾವು ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಗದೀಶ್, ಹೆಚ್ಚುವರಿ ನ್ಯಾಯಾಧೀಶ ಸುರೇಶ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸತೀಶ್, ವಕೀಲರ ಸಂಘದ ಅಧ್ಯಕ್ಷ ರವಿಕುಮಾರ್, ಸರ್ಕಾರಿ ಅಭಿಯೋಜಕರಾದ ಬಿ.ಎಂ. ಮಹಾದೇವ, ಮಹೇಂದ್ರ, ಉಪಾಧ್ಯಕ್ಷ ಆರ್. ನಾಗೇಶ್, ಕಾರ್ಯದರ್ಶಿ ದಿನೇಶ್, ಸಹ ಕಾರ್ಯದರ್ಶಿ ಲೋಕೇಶ, ಚಲುವಪ್ಪ, ವಕೀಲರಾದ ಸಿ.ಜೆ. ಕುಮಾರ್, ಚೌಡಳ್ಳಿ ಜವರಯ್ಯ, ರವಿಕುಮಾರ್, ಕೆ.ಜಿ. ಸಿದ್ದಪ್ಪಾಜಿ, ಸೋಮಶೇಖರ್, ಕೆ.ಎಂ. ಹಳ್ಳಿ, ಮಣಿರಾಜ್, ಬಿ.ಎಚ್. ರಮೇಶ, ವೆಂಕಟೇಶ್, ಮಂಜುನಾಥ, ಎ.ಟಿ. ಕೃಷ್ಣ, ಗಂಗರಾಜು, ರಂಗಸ್ವಾಮಿ ಹಾಗೂ ನ್ಯಾಯಾಲಯದ ಸಿಬ್ಬಂದಿ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ನೂರಾರು ವಕೀಲರು ಹಾಗೂ ವಿಶೇಷವಾಗಿ ಮಹಿಳಾ ವಕೀಲರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಲಾರ ಮಹಾದೇವಸ್ವಾಮಿ.